ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಯೋಥೆರಪಿಸ್ಟ್ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಜಂಟಿ ಆಶ್ರಯದಲ್ಲಿ ಪ್ಯಾಸಿಯೋಕ್ಯುಟೇನಿಯಸ್ ಮೆಥಡ್ ಅಂಡ್ ರಿಯಲ್ ಟೈಮ್ ಅಲ್ಟ್ರಾಸೌಂಡ್ ಇನ್ ದ ಇವ್ಯಾಲ್ಯುಯೇಷನ್ ಅಂಡ್ ಟ್ರೀಟ್ಮೆಂಟ್ ಆಫ್ ಫ್ಯಾಸಿಯಾ ಡಿಸ್ಫಂಕ್ಷನ್ ವಿಚಾರದ ಬಗ್ಗೆ ನಡೆಯಲಿರುವ 2 ದಿನಗಳ ಅಂತಾರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಲಾಯಿತು. ಇಂಡಿಯನ್ ಅಸೋಸಿಯೇಷನ್ ಆಫ್ ಫಿಸಿಯೋಥೆರಪಿಸ್ಟ್ಗಳ ಅಧ್ಯಕ್ಷ ಡಾಕ್ಟರ್ ಉಮಾಶಂಕರ್ ಮೊಹಂತಿ ಅವರು ಅಂತಾರಾಷ್ಟ್ರೀಯ ವೈಜ್ಞಾನಿಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ತಂತುಕೋಶಗಳ ಅರಿವಿಗೆ ನಿಟ್ಟೆ ವಿಶ್ವವಿದ್ಯಾನಿಲಯ ಹಲವು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರದ ಪ್ರಯೋಜನವನ್ನು ವೈದ್ಯರು ಪಡೆಯುವಂತಾಗಲಿ ಎಂದರು. Involvement of a foot, it's a plantar fascia, also the influence it can cause headache. That much is the connectivity related to fascia. A lot of tensegrity concept, assumptions, this and that, but then something related to real time to what extent, what is happening, we can see in the ultrasound. And then I think Dr. Bhal also has done a lot of work related to it, and we are very happy that I think previously, some 6-7 years ago, we had one more similar program from Singapore faculty. ಫಿಲಿಪೀನ್ಸ್ ಮನಿಲಾದ ಸಾಂಟೋ ಟೋಮಸ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವ್ಯಾಲೆಂಟಿನ್ ಸಿ ಡೋನ್ಸ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ತಂತುಕೋಶಗಳಲ್ಲಿರುವ ನ್ಯೂನತೆಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಹಲವು ರೀತಿಯ ಸಂಶೋಧನೆಗಳು ನಡೆಯುತ್ತಿವೆ. ಆಧುನಿಕ ತಂತ್ರಜ್ಞಾನಗಳಿಂದ ನೋವು ಕಂಡುಬರುವ ತಂತುಕೋಶಗಳನ್ನು ಪತ್ತೆ ಹಚ್ಚುವಷ್ಟು ಸಾಧನ ಮುಂದುವರೆದಿದೆ. ಜನ ತಂತುಕೋಶಗಳ ಕುರಿತು ಹೆಚ್ಚು ಗಮನ ಹರಿಸುತ್ತಿಲ್ಲ. ಬೆನ್ನು, ಕುತ್ತಿಗೆ, ಮಾಂಸಖಂಡ, ಎಲುಬಿನಲ್ಲಿ ನೋವು ಕಂಡು ಚಿಕಿತ್ಸೆ ಪಡೆಯುತ್ತಾರೆ. ಆದರೆ ವಾಸ್ತವವಾಗಿ ತಂತುಕೋಶಗಳಲ್ಲಿರುವ ದೋಷವನ್ನು ಪರಿಹರಿಸಲು ಚಿಕಿತ್ಸೆ ಪಡೆದುಕೊಂಡಲ್ಲಿ ನೋವು ನಿವಾರಣೆ ಸಾಧ್ಯ ಎಂದು ಹೇಳಿದ್ರು. I used it to evaluate fascial dysfunctions because that's actually where my passion is, and we're coming up with a lot of researches on it. I really look forward to the 40-something participants, and I hope. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಬಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ದಾನೇಶ್, ಪ್ರಿಯಾಂಕಾ ನಾಯಕ್, ಡೆಲಿಶಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇಳಕಟ್ಟೆ.